ಈ ಫೋನ್ ఇక్కడ ఇలా పోదిత్తే నిక్లేలా కేపుల్ పూ ప్రకానే కేపుల్ పూ ఆగేలి ಹಾಯ್ ವೆಲ್ಕಮ್ ಬ್ಯಾಕ್. ಹೋಗ್ತಾ ಇದ್ದೇನೆ. ಯಾರು ಸಿಲ್ವಾ? ಬನ್ನಿ 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 ಬೇಗ. ಮನೆಯಲ್ಲಿ ಅಗ್ಗೇಲಲ್ವಾ, ಸ್ವಲ್ಪ ಬ್ಯುಸಿ. ವ್ಲಾಗ್ ಕೂಡ ಹಾಕಲಿಲ್ಲ ಇವತ್ತು. ಈಗ ಅರ್ಜೆಂಟಾಗಿ ಸುಬ್ಯಕ್ಕನ ಮನೆ ಹತ್ರ ಹೋಗ್ತಾ ಇದ್ದೇನೆ ಹಾಲು ತರಲಿಕ್ಕೆ. ನೋಡಿ, ಅದಕ್ಕೆ ಲೈವಿಗೆ ಬಂದೆ. ಈಗ ನೋಡಿದರೆ ಯಾರು ಸಿಲ್ಲ. ಆಗ ಹೇಳಿದ್ದೆ 5 ಗಂಟೆಗೆ ಬರ್ತೇನೆ ಅಂತ, ಬಟ್ 5 ಗಂಟೆಗೆ ಲೈವ್ಗೆ ಬರಲಿಕ್ಕಾಗಲಿಲ್ಲ ನನಗೆ. ಈಗ ಟೈಮ್ ಎಷ್ಟು ಗೊತ್ತಿಲ್ಲ, ಇಲ್ಲಿ ಫುಲ್ಲು ಕೆಸರು ಉಂಟು. ಹಾಗೆ ಯಾರಿದ್ದೀರಿ? ಹಾಯ್. ಅಯ್ಯೋ, ಮನೆಗೆ ನನ್ನ ಅಣ್ಣ ಬಂದಿದ್ದಾನೆ, ಮಡಿಕೇರಿಯವ. ಜಯಂತಿ ಹಾಯ್. ಹಲೋ ಸಾನಿ ಕವಿತಾ ಹಾಯ್. ಮಾಮಿ ಹಲೋ. ಹೇಮಂತ್ ಅಣ್ಣ, ಯಾಕೆ ಅಣ್ಣ ಬರಲಿಲ್ಲ? ರಂಜೊಟ್ಟಿಗೆ ಬರ್ಬೋದಿತ್ತಲ್ಲ ನಿಮಗೂ ಕೂಡ. ನಾನು ಕೇಳಿದೆ ರಂಜು ಹತ್ರ, ಹೇಮಂತ್ ಅಣ್ಣ ಯಾಕೆ ಬರಲಿಲ್ಲ ಅಂತ. ಅವ ಬಂದಿದ್ದಾನೆ ಇವತ್ತು. ಮತ್ತು ಎಲ್ಲರೂ ಹೇಗಿದ್ದೀರಾ? ಸಂಜೆಯ ಕಾಫಿ ಎಲ್ಲ ಆಯಿತಾ? ಸಂಜೆಯ ಟೀ ಆಯಿತಾ? ಕೆಲವರು ಕಾಫಿ ಕುಡಿತಾರೆ, ಕೆಲವರು ಟೀ ಕುಡಿತಾರೆ. ಅಕ್ಕ ಫುಲ್ ಕೆಲಸ ಬ್ಯುಸಿ ಅಕ್ಕ, ಸಾರಿ. ಪರವಾಗಿಲ್ಲ, ಇನ್ನೊಂದ್ಸಲ ಬನ್ನಿ. ಮತ್ತು ಚಾಂಡ್ ಸಾನು ನಿನ್ನಾಂಡ ಹಬ್ಬ. ನಿತಿನ್ ಹಾಯ್ ಹಲೋ. ನೀವು ಆಗೆಲ್ಲ ಲೈವಲ್ಲಿ ಇರಲಿಲ್ಲಲ್ಲ, ನಿಮಗಿದೆಲ್ಲ ತೋರಿಸ್ಲಿಲ್ಲ ನೋಡಿ. ಬೊಲ್ಲ ತುಂಬಿ ಹೋಗಿದೆ. ಅಲ್ಲಿ ಚುಬ್ಬಿಯಕ್ಕ ಬಂದ್ರ ಅಂತ. ಮತ್ತು ವಿಶೇಷಗಳು, ಟ್ರ್ಯಾಕ್ಟರ್ ಲೋನ್ ಕ್ಲಿಯರ್ ಆಗೋವರೆಗೂ ಯಾವ ಮದುವೆ ಮುಂಜಿ ಯಾವ ಫಂಕ್ಷನ್ ಇಲ್ಲ ಅಕ್ಕ. ಓ ಹೌದಾ? ಒಂದು ನಿಮಿಷ, ಜನ ಆಗ್ತಾ ಇದ್ದಾರೆ. ನಾನೇ ಯಾರು ಚುಬ್ಬೇಕ ಬರ್ತೀರಂತ. ಚುಬ್ಬೇಕ ಬರ್ತಿದ್ದಾರೆ, ಅಲ್ಲಿ ಹೂವಲ್ಲಿ ಬರ್ತಿರೋದು ನೋಡಿ. ಬಗ್ಗಳೋಡು ಬರ್ತಿದ್ದಾರೆ. ಹಾಯ್ ಅಕ್ಕ ಹಲೋ. ನಮಿತಾ ನಮ್ಮಿ ಹಲೋ. ವೇದಾವತಿ ಹಲೋ. ಪೂಜಾ ದೇವಾಡಿಗ ಹಲೋ. ಹಬ್ಬ ಅರ್ಧನೇ ಬರ್ತೀನ ಚುಬ್ಬೇಕ ದೇ ಎರೆಗೆ 2 ಬಾಟಲ್ ಕೊರಿಯರಿನಿ. ಲೈವ್ ಖಾಲಿ 30 ಜನ. ನೆಕ್ಸ್ಟ್ ರಂಜನನ್ನ ಕರ್ಕೊಂಡೇ ಬರ್ತೇನೆ, ಬರಲಿಕ್ಕೆ ತುಂಬ ಆಸೆ ಇದೆ, ಆದರೆ ಟೈಮ್ ಬಿಡ್ತಿಲ್ಲ ಅಕ್ಕ. ಹೌದಾ, ಒಂದ್ಸಲ ಟೈಮ್ ಮಾಡ್ಕೊಂಡು ಬನ್ನಿ ಅಣ್ಣ. ವಾಟ್ ಇಫ್ ಟ್ರೈನ್ ಕಮ್ಸ್? ಟ್ರೈನ್ ಬರೋದು ಅದರಲ್ಲಿ ಗ್ರೀನ್ ಲೈಟ್ ಕಾಣ್ತದೆ ಆಯಿತಾ. ನೋಡಿ, ಆಚೆ ಸೆಲ್ಲ ಈಚೆ ಸೆಲ್ಲ ಇಷ್ಟು ಡಿಸ್ಟೆನ್ಸ್ ಇದೆ ಗೊತ್ತಾಗುತ್ತೆ ರೈಲ್ ಬರುವಾಗ, ಟ್ರೈನ್ ಬರುವಾಗ. ಮತ್ತು ಗ್ರೀನ್ ಸಿಗ್ನಲ್ ಹಾಕ್ತಾರೆ. ಆಯಿತಾ ಕೊಡಿ. ನೇನು ಪಾತಾನೆ ಇದರಲ್ಲಿ ತಂದದ್ದು ಪಾಪ. ಒಂದು 45 ಜನ ಇರು. ಬಾಯ್. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಈಗ ಅಭ್ಯಾಸ ಆಯಿತು ಮಾತ್ರ. ಮೊದಲೆಲ್ಲ ಎದುರು ಯಾರಾದರೂ ಬರ್ತಿದ್ರೆ ರಪ್ಪ ಕ್ಯಾಮರಾ ಆಫ್. ಈಗ ಸ್ವಲ್ಪ ಲೈವ್ಗೆ ಬಂದು ಸ್ವಲ್ಪ ಅಭ್ಯಾಸ ಆಗಿ ಹೋಯಿತು. ಇಲ್ಲಿ ಟ್ರೈನ್ ಬರೋ ಗೊತ್ತಾಗುತ್ತೆ.
ಹಾಂ, ಅಲ್ಲಿ ಗ್ರೀನ್ ಸಿಗ್ನಲ್ ಎಲ್ಲ ಹಾಕ್ತಾರೆ. ನಾನು ತುಂಬ ಸಲ ಹೇಳಿದ್ದೆ, ವ್ಲಾಗಲ್ಲಿ ಹೇಳಿದ್ದೆ ಇಲ್ಲೇ ಒಂದು ಸೂಸೈಡ್ ಆದ್ದು ಅಂತ. ನಾನು ಸ್ವಲ್ಪ ಆಚೆ ಹೋಗಿ ಫೇಸ್ ತೋರಿಸ್ತೇನೆ. ಇಲ್ಲಿ ಇಳಿಬೇಕು ನೋಡಿ, ಈ ಥರ ಜಾರಿ ಬಿದ್ದರೆ ಮತ್ತೆ ಎತ್ತಿಕೊಂಡು ಹೋಗ್ಬೇಕಷ್ಟೇ. ಮತ್ತೆ ಎಲ್ಲರದ್ದು ಟೀ ಆಯಿತಾ ಕಮೆಂಟ್ ಮಾಡಿ. ಮನೆಯಲ್ಲಿ ಅಗೇಲು ಫಂಕ್ಷನ್, ಹಾಗಾಗಿ ಫುಲ್ ಬ್ಯುಸಿ. ವ್ಲಾಗ್ ಹಾಕಲಿಲ್ಲ. ಆಗ ಕೂಡ ಲೈವ್ ಮಾಡಿದ್ದೇನೆ, ಯಾರಾದರೂ ನೋಡಲಿಲ್ಲದಿದ್ದರೆ ಅಪ್ಲೋಡ್ ಆಗಿದೆ ನೋಡಿ. ಆಗ ಸ್ವಲ್ಪ ಜಾಲಿ ಇತ್ತು. ಮತ್ತು ಹೋಗುವಾಗ ಸ್ವಲ್ಪ ಒಂದು ಇಷ್ಟರವರೆಗೆ ನೋಡಿದ ಫಾಲ್ಸ್ ಎಲ್ಲ ನೋಡಿದ್ವಿ. ತುಂಬ ಜಾಲಿ ಮಾಡಿದ್ದೆ ನೋಡಿ. ನಾನು ಬೊಲ್ಲದಲ್ಲಿ ಹೋದದ್ದು ಇದಲ್ಲ, ಆಚೆದ್ದು ತೋಡು. ಸಣ್ಣದಿರುವಾಗ ಬೊಲ್ಲದಲ್ಲಿ ಹೋಗಿದ್ದೆ. ಸಂತೋಷ್ ನಾಯ್ಕು, ನಿಮ್ಮದು ಟೀ ಆಯಿತಾ? ಆಯಿತು, ಆಗಲೇ ಆಯಿತು ಟೀ ಎಲ್ಲ. ಈಚೆ ಟೀ ಆಗಲೇ ಆಯಿತು. ಅದೇ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಹಾಗಾಗಿ ಈಚೆ ಬಂದೆ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ. ಈಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ರೇಖಾ ಶೆಟ್ಟಿ, ಹಾಯ್, ಹಲೋ, ಹೇಗಿದ್ದೀರಿ ರೇಖಾ ಅವರೇ? ಮತ್ತು ಇಲ್ಲಿ ಹೋಗಲಿಕ್ಕೆ ಸ್ವಲ್ಪ ಭಯ. ಈ ಏಡಿ ಎಲ್ಲ ಇರ್ತದಲ್ವಾ, ಅದು ಮೇಲೆ ಇಲ್ಲಿ ಬಂದಿರ್ತದೆ. ಒಂದು ಸಲ ಏಡಿ ಕಚ್ಚಿತ್ತು ನನಗೆ. ಏಡಿ ಕಚ್ಚಿ ಅದು ಹಾವು ಕಚ್ಚಿದಾಗೆ ಆಗಿತ್ತು. ಹೆದ್ರಿ ಎಲ್ಲ. ಮತ್ತು ಅಲ್ಲೇ ಏಡಿದ್ದರಿಂದ ಏಡಿ ಅಂತ ಕನ್ಫರ್ಮ್ ಆಯಿತು. ಅಮ್ಮನ ಮನೆಗೆ ಬಂದಿದ್ದೀರಾ? ಹೌದು, ಅಮ್ಮನ ಮನೆಗೆ ಬಂದಿದ್ದೇನೆ. ಮೊನ್ನೆನೇ ಬಂದಿದ್ದೇನೆ, ಸಂಡೇ ಬಂದಿದ್ದೇನೆ ಅಮ್ಮನ ಮನೆಗೆ. ಅಮ್ಮನ ಮನೆಗೆ ಬಂದ ನಂತರ ವ್ಲಾಗ್ ಹಾಕಲಿಲ್ಲ ಅಲ್ವಾ, ಹಾಗಾಗಿ ಗೊತ್ತಿಲ್ಲ ಯಾರಿಗೆ. ಲೈವಿಗೆ ಬಂದವರಿಗೆ ಗೊತ್ತಿರ್ಬೋದು. ಲಚ್ಚು ಚಿಕ್ಕಮ್ಮ ಅಲೆಗ್ ಪಂಜಿ ಕೊರ ಒಂದು ಇತ್ತೇರು ಅಂಚೆ ಆನಿಂಚೆ ಬರ್ತೆ. ಮಾನಿಡು ಒಲ್ಪ ಅಕ್ಕ ನಮಿತ ಮಾನಿಡು ಎಂಕ್ಲೆ ನಂದು ತೂ ಕಂಬಳದಡ್ಡ ತೂಲೆ ಕಂಬಳ ಪುರ ಆಪುಣತೆ, ಕಂಬಳ ಕೋರಿಪುರ ಅಲ್ಪನೆ. ಮತ್ತು ಬೇಗ ಮಾತಾಡಿ. ಈಗ 10 ನಿಮಿಷಕ್ಕೆ ಲೈವ್ ಎಂಡ್ ಮಾಡ್ತೇನೆ. ನಾನಲ್ಲಿ ತಲುಪುವಾಗ ರಪ್ಪ ತಲುಪೋದು ಸ್ವಲ್ಪ ಇರೋದು, ಅದೇ ಸ್ಲೋ ಹೋಗ್ತಾ ಇದ್ದೇನೆ, ಮಾತಾಡ್ತಾ ಹೋಗುವ ಅಂತ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಈ ಬೇರೆ ವ್ಲಾಗರ್ಸನ್ನು ಮೀಟಾಗಿ ಎಲ್ಲ ವ್ಲಾಗ್ ಮಾಡಬೇಕು ಅಂತ ಉಂಟು, ಮಾಡುವ. ಸ್ವಲ್ಪ ಮಗು ಅಮ್ಮನ ಹತ್ರ ಇದ್ದರೆ ಪರವಾಗಿಲ್ಲ, ಅಲ್ಲಿ ಅತ್ತೆ ಆದರೆ ಅವರಿಗೆ ತೋಟದ ಕೆಲಸ ಇರ್ತದೆ, ಮಗು ನೋಡ್ಕೊಳ್ಬೇಕು, ಹಾಗೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಹೊರಗಡೆ ಬರುವಾಗ ಯಾರಾದ್ರೂ ಜೊತೆಗೆ ಕರೆದುಕೊಂಡು ಬರಬೇಕು. ಕರ್ಕೊಂಡು ಬರ್ತೇನೆ, ಆಗ ಚಿಕ್ಕಮ್ಮ ಇದ್ದರು ಹೊರಗಡೆ ಹೋಗುವಾಗ. ಬಟ್ ಈಗ ನಾನೊಬ್ಬಳೇ ಬಂದೆ. ಇಲ್ಲ ಅಲ್ವಾ ನೋಡಿ, ನನ್ನ ಬ್ಯಾಗ್ ಕಾಣ್ತಾ ಉಂಟು, ಅಲ್ಲಿ ಟ್ರೈನ್ ಟ್ರ್ಯಾಕ್, ಅಲ್ಲಿ ತನಕ ಮಾತ್ರ. ನಾನು ಮೊಬೈಲಿಗೆ ಉಂಟಲ್ವಾ ಎಡ್ಜ್ ಗ್ಲಾಸ್ ಹಾಕ್ಸಿದ್ದು, ಅದು ಭಾಗದಾಗೆ ಉಂಟು. ಅಲ್ಲ, ಮೊಬೈಲ್ ಒಳಗೆ ಭಾಗ ಆಗಿದೆ ಗೊತ್ತಿಲ್ಲ ಎಂತ ಮಾರೆ. ಒಂದು ಸೇಫ್ಟಿ ಗ್ಲಾಸ್ ಕೂಡ, ಯಪ್ಪ ಸಿಡಿಲು ಬಂತು. ನಿಮಗೆ ನವಿಲು ತೋರಿಸ್ತೇನೆ ನೋಡಿ, ನಿಮಗೆ ಕಾಣ್ತದಿಲ್ಲ ಗೊತ್ತಿಲ್ಲ ನೋಡಿ. 2 ನವಿಲು, ಗರಿ ನವಿಲು, ಒಂದು ಗರಿ ನವಿಲು, ಒಂದು ಗರಿ ಇಲ್ಲದ ನವಿಲು, 2 ನವಿಲುಗಳು ಉಂಟು. ಭತ್ತ ಹೆಕ್ತಾ ಉಂಟು, ಕಾಣ್ತದ? ಬಾಯ್ ಮಾಮಿ, ಬಾಯ್. ಮನೇಲಿ ಫಂಕ್ಷನಾ? ಜೀತು ಎನ್ನ ಫ್ರೆಂಡ್ ಅಂದೆ ಪಂಡ ಜೀವಿತ. ಮನೇಲಿ ಫಂಕ್ಷನಾ? ಹೌದು ಮನೇಲಿ ಅಗೇಲಿದೆ ದೈವಕ್ಕೆ, ಅದೇ ಫಂಕ್ಷನ್. ಸೊ ಮನೆಗೆಲ್ಲ ಜನ ಬಂದಿದ್ದಾರೆ. ನನ್ನದೊಬ್ಬ ಪೆಟ್ಟಿಸ್ಟ್ ಅನ್ನ ಬಂದಿದ್ದಾನೆ, ದೊಡ್ಡಮ್ಮನ ಮಗ ರಂಜು, ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಮನೆಗೆ. ಮಡಿಕೇರಿಯಿಂದ ಬಂದದವನು. ನಮಗೆ ಸಹ ಹೋಗ್ಲಿಕ್ಕೆ ಉಂಟು ಮಡಿಕೇರಿಗೆ ಆದಷ್ಟು ಬೇಗ. ಮಡಿಕೇರಿ ಅಂದರೆ ಮಾಲಂಬಿ, ಶನಿವಾರ ಸಂತ್ರ ಆಗುತ್ತೆ. ಅಗೇಲ್ ಅಂದರೆ ಏನು? ಅದು ಒಂಥರ ಭೂತಾರಾಧನೆ ಸರ್ ಸಂತೋಷ್ ಅವರೇ, ಭೂತಾರಾಧನೆ ಟೈಪ್. ಅಂದರೆ ಅಗೇಲ್ ಅಂತ ಹೇಳಿದರೆ ದೈವಕ್ಕೆ ಅಗೇಲು ಕೊಡೋದು ಅಂತ ಹೇಳ್ತಾರೆ. ಏನದಕ್ಕೆ ಹೇಳ್ತಾರೆ, ಬೇರೆ ಹೆಸರು ಅಗೇಲು ಸಮ್ಮಾನ ಅಂತ ಹೇಳ್ತಾರೆ ಅದಕ್ಕೆ. ದೈವಕ್ಕೆಲ್ಲ ಬಡಿಸೋದು, ಆಟಿ ಅಗೇಲು.
ಆಟಿ ಅಂತ ಹೇಳಿದರೆ ಶ್ರಾವಣ. ಮತ್ತು ಹಾಯ್ ಅಕ್ಕ ವಂದನಾ, ಹಲೋ. ಬಬಿತಾ ಶೆಟ್ಟಿ ಹಾಯ್, ಹಲೋ. ಇಲ್ಲಿ ಎಲ್ಲ ಜನ ಬರ್ತಾ ಇದ್ದಾರೆ. ಅವರು ಅಂದ್ಕೊಳ್ಬೋದು ಇವಳು ಯಾವಾಗಲೂ ಮೊಬೈಲಲ್ಲಿ ನೇತಾಡ್ತಾ ಇರ್ತಾಳೆ ಅಂತ. ಹೌದಾ, ಓಕೆ, ಅರ್ಥ ಆಯ್ತಲ್ವ ನಿಮಗೆ. ಅದು ನಾನು ವ್ಲಾಗಲ್ಲಿ ತೋರಿಸ್ತಿದ್ದೆ, ಬಟ್ ನಾನು ದೈವಾರಾಧನೆ ಬಗ್ಗೆ ಇಷ್ಟರವರೆಗೆ ವ್ಲಾಗಲ್ಲಿ ಹೇಳಿಲ್ಲ, ಹಾಗಾಗಿ ಸಾರಿ. ಓ, ಇಲ್ಲಿ ಒಂದು ಪ್ಲೇಸ್ ಉಂಟು ನೋಡಿ, ಇಲ್ಲಿ ಕೂಡ ವರ್ಷಕ್ಕೊಂದ್ಸಲ ಹಾಗೆಲ್ಲ ಹಾಕ್ತಾರೆ. ಅಲ್ಲಿ ಕೂಡ ದೈವ ಉಂಟು, ಬಟ್ ಇದು ಆಟಿ ಅಲ್ವಾ, ಹಾಗಾಗಿ ಒಳಗೆ ಕಲ್ಲುಟ್ಟಿ ಮತ್ತು ಮಂತ್ರ ದೇವತೆಗೆ ಮಾತ್ರ ಅಗೆಯಲು ಇವತ್ತು. ಅದೇ ಲಾಸ್ಟ್ ಆಗ ಕೂಡ ಹೇಳಿದ್ದೇನೆ ಎಷ್ಟು ಸಲ ಹೇಳೋದು, ಇದಕ್ಕೆ ಜನ ಕಡಿಮೆ, ಆಟಿಯ ಗೆಲಿಗೆ ಜನ ಕಡಿಮೆ, ಮತ್ತು ವರ್ಷದ ಗೆಲಿಗೆ ಎಲ್ರಿಗೂ ಹೇಳ್ತೇವೆ ನೇಬರ್ಸಿಗೆಲ್ಲ. ಇದು ಸಚಿನ್ನ ಮನೆಗೆ ಮಾತ್ರ ಹೇಳೋದು, ಮತ್ತು ಫ್ಯಾಮಿಲಿ ಸ್ವಲ್ಪ ಮೇನ್ ಯಾರೆಲ್ಲ ಮೇನ್ ಇರ್ತಾರೆ ಅವರಿಗೆ ಹೇಳ್ತೇವೆ ಅಷ್ಟೇ, ಅವ್ರು ಬರ್ತಾರೆ. ಈ ಸಲ ಅಮ್ಮನ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡಮ್ಮನ ಮಗ ಬಂದಿದ್ದಾನೆ. ಹೌದು, ಜನ ಹೇಳೋದು ಹಾಗೆ, ಹೇಳೋರು ಹೇಳ್ತಾರೆ ಬಿಡಿ, ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ಹೌದು. ಅಬ್ಬಾ, ಈಗ ನನ್ನ ನೋಡಿದರೆ ಇಲ್ಲಿ ಕರೀತಾರೆ, ಅದಕ್ಕೆ ಇಲ್ಲೇ ನಿಂತಿದ್ದೇನೆ. ಇಲ್ಲಿ ಎಷ್ಟು ಕೆಲಸ ಉಂಟು, ನೀನು ಹೋಗಿ ಅಲ್ಲಿ ಲೈವ್ ಮಾಡ್ತಿದ್ದೆ ಅಂತ ಅಂದ್ಕೊಳ್ಬೋದು. ಈಗ ಯಾರಾದರೂ ಮೊಬೈಲ್ ಓಪನ್ ಮಾಡಿದರೆ ಗೊತ್ತಾಗ್ತದೆ ಅವರಿಗೆ ಲೈವ್ ಮಾಡ್ತಿದ್ದೇನೆ ಅಂತ. ನೋಡಿ ಹೇಗುಂಟು ನೇಚರ್. ಎರಡು ನವಿಲು ಹೋಗ್ತಾ ಉಂಟು, ಹೂವಲ್ಲಿ ಕಾಣ್ತದಾ? ಎರಡು ನವಿಲುಂಟು, ಈ ಕಡೆ ಒಂದು ತೋಡುಂಟು. ಓಕೆ, ಫಂಕ್ಷನ್ ಒಳ್ಳೆ ಗಮ್ಮತ್ತು ಮಾಡಿ. ಹೌದು, ಗಮ್ಮತ್ತು ಮಾಡೋದಕ್ಕಿಂತ ಎಲ್ಲರೂ ಬರ್ತಾರಲ್ವ ಅಂತ ಖುಷಿ. ಎಲ್ಲರೂ ಮೀಟ್ ಆಗ್ತೇವೆ, ಒಂಥರ ಜಾಲಿ. ಯಾರೆಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ, ನನ್ನ ಚಿಕ್ಕಮ್ಮ ಬಂದಿದ್ದಾರೆ. ಮೊನ್ನೆ ಬ್ಲಾಗಲ್ಲಿ ತೋರಿಸ್ತಿದ್ದಲ್ಲ, ಸೌಮ್ಯ ಚಿಕ್ಕಮ್ಮ ಅಂತ. ಮೊನ್ನೆ ನಾನು ಹೋಗಿದ್ದೆ, ಅವರಿದ್ದಾರೆ. ಮತ್ತು ಫಸ್ಟ್ ಅವ್ರು ಬಂದಿದ್ದು, ಆನಂತರ ಅಣ್ಣನ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ಮತ್ತು ಯಾರು, ನನ್ನ ಹಸ್ಬೆಂಡ್ ಬಂದಿದ್ದಾರೆ. ನಾನಾಗ ಹಸ್ಬೆಂಡ್ ಇದ್ದರು ಅಂತ ಹೇಳಿ ಲೈವಿಗೆ ಬಂದದ್ದು. ಲೈವಿಗೆ ಬರುವಾಗ ಅಲ್ಲಿ ಕೋಳಿದು ಬಂಟೆ ನಡಿಲಿಕ್ಕಿತ್ತಲ್ವಾ ಅಗೇಲಿಗೆ, ಹಾಗಾಗಿ ಲೈವಿಂದ ಲೆಫ್ಟ್ ಆದೆ. ಅದು ನಾನು ಇದು ಲೈವ್ ಅಪ್ಲೋಡ್ ಮಾಡಲಿಲ್ಲ. ಆಗ ಅವ್ರ ಹತ್ರ ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ, ಸಡನ್ನಾಗಿ ಲೈವಿಗೆ ಸಡನ್ನಾಗಿ ಬಂದರೆ ಮಾತ್ರ, ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಬಂದರೆ ಅವ್ರು ಬರೋದಿಲ್ಲ. ಈಗ ಇಲ್ಲದ್ರೆ ಅವರನ್ನು ಮಾತಾಡಿಸ್ತಿದ್ದೆ. ಅವರು ಸ್ವಲ್ಪ ಪೇಟೆ ಸೈಡಿಗೆ ಹೋದರು. ಇಲ್ಲಿಷ್ಟು ನವಿಲುಂಟು ತೋಟದಲ್ಲಿ, ತುಂಬ ನವಿಲು ಬಂದಿದೆ. ಅದೇ ಅವರನ್ನು ಮಾತಾಡಿಸ್ತೇನೆ ಆದಷ್ಟು ಬೇಗ. ಈಗ ನಾನು ಮನೆಗೆ ಹೋಗ್ತಾ ಇದ್ದೇನೆ, ಸಾಕಾ ಅಂತ ಲೈವ್ ಲೆಫ್ಟ್ ಮಾಡೋದಾ. ಹಾಯ್ ಅಕ್ಕ ವಿಜೇತ ಪೂಜಾರಿ, ಹಲೋ, ಹೇಗಿದ್ದೀರಿ? ಆಯಿತು, ಈಗ ನಾನು ಹೀಗೆ ಮಾತಾಡಿಕೊಂಡು ಹೋದರೆ ಇಲ್ಲಿ ರೋಡ್ ನೋಡಿ ಜಾರಿ ಬೀಳ್ಬೋದು. ಅಯ್ಯೋ ದೇವರೇ. ಮತ್ತು ಎಂತ ಗೊತ್ತುಂಟಾ, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿಂದ ಆ ಕಡೆ ರೋಡ್ ಇಲ್ಲ ಅಂತಷ್ಟೇ. ಅಲ್ಲಿ ಗರಿ ಬಿಚ್ಚಿದೆ ನೋಡಿ ನವಿಲು, ಗರಿ ಬಿಚ್ಚಿದೆ ನವಿಲು. ಇಲ್ಲಿ ತನಕ ಕೂಡ ರೋಡ್ ಆಗಿದೆ. ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದು ಲೈವ್ ಮಾಡಿ. ಅದೇ ಅವರು ಲೈವಿಗೆ ಬರಬೇಕು ಅಂತ ನಾನು ಆಗಲೇ ಲೈವಿಗೆ ಬಂದಿದ್ದೆ. ಅವ್ರ ಹತ್ರ ಸಡನ್ ಬಂದಿದ್ದರೆ ಮಾತ್ರ ನನಗೆ ಹೇಳಿ ಬರಲಿಕ್ಕೆ ಆಗೋದಿಲ್ಲ ಅಂತ ಲೈವಿಗೆ, ಅದೇ ಕಷ್ಟ. ಮತ್ತು ಏನಾದರೂ ಕಂಟೆಂಟ್ ಇದ್ದರೆ ಅವರೇ ಹೇಳ್ತಾರೆ, ಇದನ್ನು ವೀಡಿಯೋ ಮಾಡ್ಬೋದು ಅಂತೆಲ್ಲ. ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ, ಫುಲ್ ಸಪೋರ್ಟ್ ಮಾಡ್ತಾರೆ. ಅಷ್ಟುಂಟಲ್ಲ, 100% ಸಪೋರ್ಟ್ ಮಾಡ್ತಾರೆ. ಬಟ್ ಅವರು ಸ್ವಲ್ಪ ಬರಲಿಕ್ಕೆ ಹಿಂಜರಿತಾರೆ ಅಂತ ಅಷ್ಟೇ. ಅಂದರೆ ಅವರಿಗೆ ಹೇಳ್ತಾರಲ್ಲ, ನಿಮ್ಮನ್ನು ಲೈವಲ್ಲಿ ನೋಡಿ. ಮೊನ್ನೆ ಎಂಥದ್ದು ಯಾರೋ ಹೇಳಿದ್ರಂತೆ, ತೋಟಕ್ಕೆ ಹೋದ್ರಾ ಹಾಗೆ ಹೀಗೆ ಅಂತ. ಅವರಿಗೆ ಖುಷಿ ಆಗ್ತದೆ ಯಾರಾದರೂ ಹೇಳುವಾಗ, ಆದರೆ ಅವರು ನನ್ನ ಹತ್ರ ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಪಾಪ, ತುಂಬ ಪಾಪ ಮಾತ್ರ. ಮತ್ತು ಏನಾದರೂ ಕೇಳಿಕ್ಕಿದ್ರೆ ಕೇಳಿ, ಏನಾದರೂ ಹೇಳಿಕ್ಕಿದ್ರೆ ಹೇಳಿ. ನಾನೀಗ ಒಂದು ಹೋಗೋದು ಮನೆಗೆ, 15 ನಿಮಿಷ ಆಗಲಿಂದ ಕಾಯ್ದು, 15 ನಿಮಿಷ ಕಳೀತದ ಅಂತ ಅಲ್ಲಿಗೆ ಹೋಗುವಾಗ. ತೋರಿಸ್ತೇನೆ ಯಾರಾದರೂ ಮನೇಲಿ ಇದ್ದರೆ. ನಮ್ಮ ಮನೆ ನೋಡಿದ್ರಲ್ಲ, ಹೋಮ್ ಟೂರ್ ಮಾಡಿದ್ದೇನೆ, ತಾಯಿ ಮನೆಯದ್ದು, ಪಾಪದವರ ಮನೆ. ಇಲ್ಲಿ ಜಾರ್ತದೆ, ಅದೇ ಪ್ರಾಬ್ಲಮ್. ಫುಲ್ ಪಾಚಿ ಹಿಡಿದು ಹೋಗಿದೆ. ನೋಡು ಮನೇಲಿ ಯಾರಿದ್ದಾರೆ ಅವರನ್ನು ತೋರಿಸ್ಲಿಕ್ಕೆ ನೋಡ್ತೇನೆ. ತಮ್ಮ ಒಬ್ಬಲ್ಲಿದ್ದಾನೆ ನೋಡಿ, ಕಾಣ್ತದೆ.
ಅವನಿವತ್ತು ಫುಲ್ ಬ್ಯುಸಿ, ಬಡಿಸ್ಲಿಕ್ಕೆಲ್ಲ ಹೋಗಬೇಕಲ್ಲ, ಹಾಗೆಯಲ್ಲಿ ಬಡಿಸ್ಲಿಕ್ಕೆ ಎಲ್ಲ, ಹಾಗಾಗಿ ಫುಲ್ ಬ್ಯುಸಿ ಅವನು. ನಮ್ಮ ಮುನ್ನಿ ಒಂದು ನೋಡಿ ಎಂಥದೋ ಸಿಕ್ಕಿದೆ ಅವಳಿಗೆ, ನೋಡಿದರೆ ಗೊತ್ತಾಗುತ್ತೆ ನಿಮ್ಮ ಹಸ್ಬೆಂಡ್ ತುಂಬ ಒಳ್ಳೆಯವರಂತ, ಹೌದಲ್ವಾ? ಲಚ್ಚು ನೋಡಿ ಹೂವಲ್ಲಿದ್ದಾಳೆ. ಚಿಕ್ಕಮ್ಮ ಚಿಕ್ಕಮ್ಮ, ಹಾಂ ನೋಡಿದ್ರಾ ಲಚ್ಚುವನ್ನು? ಲಚ್ಚು ಲಚ್ಚು ಈರು ಮಾತ್ರ ನಾನು ಅರ್ಥ ಅಂತೋದನೆ ತುಲೆ. ಚಿಕ್ಕಮ್ಮ ಡಾಯಗ್ ಕೋಳಿ 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 ಲಚ್ಚು ಲಚ್ಚಿದ್ದಾಳೆ ನೋಡಿ, ಕೇಳ್ತಿದ್ರಲ್ಲ ಲಚ್ಚು ಲಚ್ಚು. ಎಂಚಿ ಎಂಚಿನೇ ಅಮ್ಮ ಆರಾಮಿದ್ದಾರಾ? ಆರಾಮಿದ್ದಾರೆ. ಲಚ್ಚು ಮೂತೂಲೆ ಮೂತೂಲೆ ಒಳ್ಳೆರು ಅವಧಿಕ್ಕೆಲ್ಲ ಅಲ್ಪ. ಹಾಂ ಅವರು ಸಹ ಫುಲ್ ಬ್ಯುಸಿ ವಸಂತಿ ಅಕ್ಕ ನೋಡಿ, ಅಮ್ಮ ಫುಲ್ ಬ್ಯುಸಿ ವಸಂತಿ ಅಕ್ಕ. ಅಗೇಲಿಗೆಲ್ಲ ಅಡಿಗೆ ಆಗ್ತಾ ಉಂಟು ನೋಡಿ, ಚಿಕನ್ ಬೇಯ್ತಾ ಉಂಟು, ಇದು ಎಕ್ಸ್ಟ್ರಾ ಚಿಕನ್. ಅಮ್ಮ ಇರು ಆರಾಮುಲ್ಲರ ಅಂತ ಕೇಳಿರಿ, ಆರಾಮುಲ್ಲೆನಲ್ಲೇ ಆರಾಮಡುಲ್ಲ ಆಕ್ಲಿಗೆ ಅರ್ಥ ಆಪುಜಿ ಕೆಲವು ಕನ್ನಡವ ನೋಡು. ಮತ್ತೆ ಕೋಳಿ ಎಲ್ಲ ಉಂಟು ನೋಡಿ, ಅಪ್ಪ ದೇವಾ. ಒಂದು ಎರಡು ಮೂರು ಕೋಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು. ಮತ್ತು ಸಿಗುವ ನಾಳೆ. ಲೆಫ್ಟ್ ಆಗ್ತೇನೆ ಆಗಲಿಕ್ಕಿಲ್ವಾ? ನಿಮ್ಮ ಚಿಕ್ಕಮ್ಮ ಮತ್ತು ಲಚ್ಚು ಪುಟ್ಟಿಗೆ ನನ್ನ ಕಡೆಯಿಂದ ಹಾಯ್ ಅಂತ ಹೇಳಿ. ಚಿಕ್ಕಮ್ಮ ಒಳಗೋದ್ರು. ಚಿಕ್ಕಮ್ಮ, ಓ ಚಿಕ್ಕಮ್ಮ, ಅವರು ಕಾಲಲ್ಲಿ ಮಾತಾಡ್ತಿದ್ದಾರೆ. ನನಗೆ ಒಳಗೆ ಹೋದರೆ ನೆಟ್ವರ್ಕ್ ಇರೋದಿಲ್ಲ, ಒಂದ್ಸಲ ಹೋಗ್ತೇನೆ ಇಲ್ಲಿ. ಅಪ್ಪು ಇಲ್ಲಿದ್ದಾನೆ. ಹಾಯ್ ಪನ್. ಓ ಹಾಯ್. ಈಗ ನೆಟ್ವರ್ಕ್ ಕಟ್ ಆಗ್ಬೋದು. ಚಿಕ್ಕಮ್ಮ ಆಚೆ ಹೋದ್ರು, ಸ್ವಲ್ಪ ಕತ್ತಲೆ ಉಂಟು, ಆಚೆ ಹೋದ್ರು. ಇವತ್ತಿನ ವಿಡಿಯೋ ಇಷ್ಟ ಆಯ್ತಾ? ಏನು ಮಾಡ್ತಿದ್ದೇನೆ, ಖುಷಿಯಾಗಿರಿ. ಬಾಯ್ ಬಾಯ್.